ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಈ ವಾರ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಹಾಜರಾಗಿದ್ದೀನಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ನಂದಿನಿ. ನಂದಿನಿ. ಯಾವುದು? ನಂದಿನಿ ಮಿಲ್ಕಾ? ಹೀಗೆ ಖಾಲಿ ನಂದಿನಿ. ಸರಿ, ನಂದಿನಿ ಅಂತ ಯಾರು ಹೆಸರಿಟ್ರು? ಅಮ್ಮ. ಅಮ್ಮ ಹೆಸರಿಟ್ಟದ? ಆಗ ನಿಂಗೆ ಗೊತ್ತಿತ್ತ ನಿಂಗೆ ಹೆಸರಿಡುವಾಗ? ಅಮ್ಮ ಹೇಳಿದ್ರ ನಾನೇ ನಿಂಗೆ ಹೆಸರಿಟ್ಟದು ನಂದಿನಿ ಅಂತ? ನಾನು ಕೇಳಿ. ನೀನೇ ಕೇಳಿದೆ? ಏನಂತ ಕೇಳಿದೆ ಅಮ್ಮನ ಹತ್ರ? ನನಗೆ ಯಾರ ಹೆಸರು ಎಲ್ಲ ಸ್ಕೂಲಲ್ಲಿ ಮಕ್ಕಳು ಮಾಡ್ತಾರಾ ನಂದಿನಿ ಮಿಲ್ಕ್ ಅಂತ? ಅದಕ್ಕೆ ಬಂದು ಕೇಳಿದ್ಯಾ ಅಮ್ಮ ನನಗೆ ಯಾಕೆ ನಂದಿನಿ ಅಂತ ಹೆಸರಿಟ್ಟದು ಅಂತ? ಅದಕ್ಕೆ ಅಮ್ಮ ಅಂತ ಹೇಳಿದ್ರು, ಹುಡುಕುವಾಗ ಒಂದು ಇಷ್ಟ ಆಯ್ತದೆ ಕೆಟ್ಟದು. ಯಾರಂತೆ ನಂದಿನಿ? ನಂದಿನಿ ಅಂದರೆ ಯಾರು? ದೇವರ? ಅದು ನದಿ. ನದಿಯಾ? ಅದು ಹಸು. ಹಸು. ಹಸು? ಹಾಂ. ಯಾವ ಹಸು? ಕಾಮಧೇನುವ? ಅಲ್ಲ, ನಂದಿನಿ ಹಸು. ಓಕೆ, ಸರಿ. ಅಮ್ಮನ ಹೆಸರು? ಅನಸೂಯ. ಅನಸೂಯ. ಅಪ್ಪನದು? ಗುರುರಾಜ್. ಗುರುರಾಜ್. ಏನು ಮಾಡ್ತಾನೆ ಅಪ್ಪ ಮತ್ತು ಅಮ್ಮ? ಅಪ್ಪ ರಿಕ್ಷಾ ಬಿಡ್ತಾರೆ, ಅಮ್ಮ ಹೌಸ್ ವೈಫ್. ನಮ್ಮ ಹೌಸ್ ವೈಫಾ? ಈಗ ನಿನ್ನನ್ನು ಯಾರು ಕರ್ಕೊಂಬಂದದ್ದು? ಅಮ್ಮ ಕರ್ಕೊಂಬಂದ್ರ? ಸ್ಕೂಲಿಗೆಲ್ಲ ಹೇಗೆ ಹೋಗ್ತೀಯಾ? ಸ್ಕೂಲಿಗೆ ಹತ್ತಿರವೇ ಉಂಟು ಮನೆ, ನಾನೇ ನಡ್ಕೊಂಡು ಹೋಗ್ತೇನೆ. ಎಂತ ಸ್ಕೂಲಿನ ಹೆಸರು? ಶಾಂತಿನಿಕೇತನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಓಕೆ, ಈಗ ನಿನ್ನ ಮನೆಯಲ್ಲಿ? ಅಲ್ಲೇ ಊರು. ಅಲ್ಲೇ ಊರಾ? ಸ್ಕೂಲಿಗೆ ವಾಕೇಬಲ್ ಡಿಸ್ಟೆನ್ಸ್. ಹಾಂ. ಎಷ್ಟು ಗಂಟೆಗೆ ಹೋಗ್ತೀಯ ಸ್ಕೂಲಿಗೆ? 8th ಸ್ಟ್ಯಾಂಡರ್ಡ್. ನಾನು ಕೇಳಿದೆ ಎಷ್ಟು ಗಂಟೆಗೆ ಸ್ಕೂಲಿಗೆ ಹೋಗ್ತೀಯ ಕೇಳಿದ್ದು. ಅವಳು 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ನನ್ನ ಆಮೇಲೆ ಕೇಳ್ತಾರೆ. ಹಾಂ, ಈಗ ಎಷ್ಟು ಗಂಟೆಗೆ ಹೋಗ್ತೀಯ? ನಾನು 8:45. ಕ್ಲಾಸ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? ಅದು 9:15. ನೀನು ಅಷ್ಟು ಬೇಗ ಹೋಗುದಾ? ಅದು ಪ್ರವರ್ಬ್ ಮತ್ತು ಮೈಂಡಿಂಗ್ ಎಲ್ಲ ಮಾಡಲಿಕ್ಕೆ. ಓಕೆ, ಅದಕ್ಕೋಸ್ಕರ ಬೇಗ ಬರಲಿಕ್ಕೆ ಹೇಳ್ತಾರಾ? ಎಷ್ಟು ಗಂಟೆಗೆ ಹೇಳ್ತೀಯ? ಒಂದು 6:30. 6:30? ಕರೆಕ್ಟ್ 6:30ಗೆ ಹೇಳ್ತೀಯ? 6:30, 6:45 ಇದ್ದೇನೆಲ್ಲ ಮಾಡ್ತೀಯ? ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿಂದು ದೇವರಿಗೆ ಕೈ ಮುಗಿಯೋದು. ಹಾಂ, ಅದು ಬಿಟ್ಟು ಬೇರೆ ಅಮ್ಮನಿಗೆ ಏನು ಹೆಲ್ಪ್ ಮಾಡ್ತೀಯಾ ಬೆಳಿಗ್ಗೆ ಎದ್ದವಳು? ಏನಾದರೂ ತರಕಾರಿ ಮುರಿ ಕೊಡೋದು ಅಥವಾ ಫ್ರೈ ಮಾಡಲಿಕ್ಕೆ. ಓಕೆ, ಬೆಳಿಗ್ಗೆ ಎದ್ದು ತರಕಾರಿ ಕೊಯ್ದು ಕೊಡು. ಅಲ್ಲ, ಹಾಂ, ಅದೆಲ್ಲ ಮಾಡಿದ್ಮೇಲೆ ಫ್ರೀ ಇರ್ತದಲ್ಲ ಸ್ವಲ್ಪ, ಅವಾಗ ಅಮ್ಮ ನೀನು 6:30ಗೆ ಹೇಳ್ತೀಯ. ಬ್ರಷ್ ಎಲ್ಲ ಮಾಡುವಾಗ ಒಂದು 7 ಗಂಟೆ ಆಗ್ಬೋದಾ? ಸರಿ, 7 ಗಂಟೆಯಿಂದ ನೆಕ್ಸ್ಟ್ ಎಷ್ಟೊತ್ತು? ಬೇರೆ ಏನು ಮಾಡೋದಿಲ್ಲ, ಅಮ್ಮನಿಗೆ ಹೆಲ್ಪ್ ಮಾಡಿಕೊ ಹೋಗ್ತೀವಿ 7 ಗಂಟೆಯಿಂದ? ಹಾಂ, ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅಂದರೆ ಈಗ ಹೋಗೋದು, ಈಗ ಪಾತ್ರೆ ಒಂದು ಆಚೆ ಇಕ್ಕಿ ಅದೊಂದು ದೊಡ್ಡ ಹೆಲ್ಪ್. ಅದು ಹೆಲ್ಪ್ ಅಲ್ವಾ? ಅದು ಹೆಲ್ಪ್ ಅಲ್ಲ, ಅದು ಸುಮ್ಮನೆ ನೀನೇ ಹೋಗಿ ಅಮ್ಮನಿಗೆ ಜಸ್ಟ್ ತರಕಾರಿ ಕೊಯ್ದು ಕೊಡ್ತೀನಿ ಅಂತ ಹೇಳಿದ್ಯಾ? ಹಾಂ, ಮತ್ತೆ ಬೇರೆ? ಅಷ್ಟೇ, ಬೇರೆ ಏನು ಮಾಡೋದೇ ಇಲ್ಲ ಅಂತೇಳಿ ಆಯ್ತು. ಖಾಲಿ ಅಮ್ಮ ಮಾಡಿ ತಿನ್ನಿ ರೆಡಿ ಮಾಡಿರ್ತಾರೆ, ತಿಂತಾಳೆ, ಬರ್ತಾಳೆ, ಸ್ಕೂಲಿಗೆ ಹೋದರೆ ಆಯಿತು ಅಲ್ವಾ? ಸ್ಕೂಲಿಗೆ ಯೂನಿಫಾರ್ಮ್ ಎಲ್ಲ ಯಾರು ರೆಡಿ ಮಾಡಿ ಕೊಡೋದು? ನೀನೇ ಮಾಡ್ಕೊಳ್ತೀಯ? ಡೈಲಿ ಒಂದೇ ಯೂನಿಫಾರ್ಮ್ ಅಲ್ಲ ಡೈಲಿ ವೈಸ್ ಚೇಂಜ್ ಇಲ್ಲ, ಒಂದೇ ವಾರಡಿ ಒಂದೇ ಯೂನಿಫಾರ್ಮ್ ಅಲ್ಲ? ಹಾಗಲ್ಲ. ಹಾಂ, ಕಲರ್ ಚೇಂಜ್ ಅಲ್ಲ, ಯೂನಿಫಾರ್ಮ್ ಕಲರ್ ಒಂದೇ. ಓಕೆ, ಅಂದರೆ ಕೆಲವರಿಗೆಲ್ಲ ಬೇರೆ ಬೇರೆ ಕಲರ್ಸ್ ಇರ್ತದಲ್ಲ, ಆ ಥರ ಏನಿಲ್ಲ. ಸ್ಕೂಲಿಗೆ ಹೋಗಿ ಏನು ಮಾಡ್ತೀಯ? ಬೇಗ ಹೋಗ್ತೀಯ? ನೀನೇ ಒಬ್ಬಳೆ ಬೇಗ ಹೋಗೋದಾ? ನಾನೊಬ್ಬಳೆ, ನನಗಿಂತ ಮುಂಚೆ ತುಂಬ ಜನ ಬಂದಿರ್ತಾರೆ. ಓ, ನಿನಗಿಂತ ಮುಂಚೆ ಸಹ ಬಂದಿರುವವರು ಇದ್ದಾರೆ. 8 ಗಂಟೆಗೆ ಬಂದಿರ್ತಾರೆ. 8 ಗಂಟೆಗೆ ಬಂದು ಏನು ಮಾಡ್ಲಿಕ್ಕೆ ಇರ್ತದೆ ಅಂತೇಳಿ? ಕಸ ಎಲ್ಲ ನೀವೇ ಕುಡಿಸ್ತೀರಾ? ನೀನು 8:30 ಹೋಗೋದು, ಹಾಗೆಲ್ಲ ಕ್ಲೀನ್ ಆಗಿರ್ತದೆ ಅಲ್ವಾ? ಸರಿ, ಏನು ಮಾಡ್ತೀರಾ ಸ್ಕೂಲ್ಗೆ ಬೇಗ ಹೋಗಿ? ಪ್ರವರ್ಬ್ ಎಲ್ಲ ಬರ್ತು, ಮತ್ತೆ ಮೈನಿಗೆಲ್ಲ ಮಾಡಲಿಕ್ಕೆ ಇರ್ತದೆ. ಡೈಲಿ? ಹೌದು. ಪ್ರವರ್ಬ್ ಒಂದಿನ ಒಬ್ಬೊಬ್ಬರಿಗೆ ಹಾಗೆ ಕೊಟ್ಟಿರ್ತಾರೆ. ಸ್ಕೂಲ್ ಎಷ್ಟು ಗಂಟೆ ತನಕ ಇರ್ತದೆ? ಸ್ಕೂಲ್ 4 ಗಂಟೆ. 4 ಗಂಟೆ. ಆವಾಗ ಬೇಗ ಬರ್ತೀರಾ ಮನೆಗೆ? ಅಥವಾ ಅಲ್ಲಿ ಸಹ 5 ಗಂಟೆ ತನಕ ಮಾಡಿ ಸ್ಕೂಲಲ್ಲಿ ಇರ್ತೀರಾ? ಇಲ್ಲ, ಬೇಗ ಬರ್ತೀಯ. ಸ್ಕೂಲಲ್ಲಿ ಬೇರೆ ಏನೆಲ್ಲ ಇದೆ? ಕ್ಲಾಸ್ ಅವರ್ಸ್ ಬಿಟ್ಟು ಬೇರೆ PT, ಕ್ರಾಫ್ಟ್? PT, ಆಕ್ಟಿವಿಟಿ, ಯೋಗ. ಯೋಗ ಉಂಟಾ? ಹಾಂ. ಯಾವಾಗ? ಡೈಲಿ ಅಲ್ಲ, ಅದು ಒಂದೊಂದು ದಿನ ಇಟ್ಟಿರ್ತಾರೆ, ವಾರಕ್ಕೆ 1 ಸಲ 2 ಸಲ ಇಟ್ಟಿರ್ತಾರೆ. ಯೋಗ ಒಂದು ವಾರದಲ್ಲಿ ಒಂದು ದಿವಸ. ಆ ದಿವಸ ನೀನು ಡೈಲಿ ಕ್ಲಾಸಿಗೆ ಹೋಗ್ತೀಯಾ ಅಲ್ಲ ಆ ದಿವಸ ರಜೆ ಹಾಕಿ ಮನೆಯಲ್ಲಿ ಕೂತ್ಕೊಳ್ಳಿ? ಹೋಗ್ತೇನೆ. ಇನ್ನೇ ತನಕ ಅಮ್ಮನಿಗೆ ಹೇಳಿದ ರಜೆ ಹಾಕಿದ್ದುಂಟಾ ಸ್ಕೂಲಿಗೆ?
ಅಮ್ಮನಿಗೆ ಹೇಳಿ ರಜೆ ಹಾಕಿದ್ಯಾ? ಅದು ಏನೋ ಜ್ವರ ಇದ್ದಾಗ ಅಥವಾ ಫಂಕ್ಷನಿಗೆ ಹೋದಾಗ ಮಾತ್ರ ರಜೆ. ಬೇರೇನು ಸುಳ್ಳು ರೀಸನ್ ಹೇಳಿ ರಜೆ ಆಗ್ತದೆ? ಇಲ್ಲ ಇಲ್ಲ ಹಾಕಿರ್ಬೋದು, ಆದ್ರೆ ಈಗ ಅಮ್ಮ ಹೇಳಿದ್ರೆ ಅಮ್ಮನಿಗೆ ಗೊತ್ತಾಗ್ತಲ್ಲ, ಅದಕ್ಕೆ ಇಲ್ಲ ಇಲ್ಲ ಹೇಳುದು. ಮತ್ತೆ ಮನೆಗೆ ಹೋಗಿ ಅಮ್ಮ ಬೈದ್ರೆ ಅಲ್ವಾ? ಇಲ್ಲ ಇಲ್ಲಪ್ಪ, ಅವಳು ರಜೆ ಹಾಕ್ಲೇ ಇಲ್ಲ, ಅಮ್ಮ ಹೇಳಿದ್ರೆ ಮಾತ್ರ ರಜೆ ಹಾಕಿದ್ರು ಅಲ್ವಾ? ಹಾ, ಮತ್ತೆ ಸ್ಕೂಲಲ್ಲಿ ಯಾರು ಫೇವ್ರೇಟ್ ಟೀಚರ್? ಎಲ್ಲರೂ ಸಹ ಫೇವ್ರೇಟ್. ಎಲ್ಲರೂ ಸಹ ಫೇವ್ರೇಟ್. ಜೋರು ಮಾಡುವವರು ಫೇವ್ರೇಟ್, ಜೋರು ಮಾಡೋದವರು ಸಹ ಫೇವ್ರೇಟೇ. ಅವ್ರು ನಮ್ಮ ಒಳ್ಳೇದಕ್ಕೆ ಅಲ್ಲ ಜೋರು ಮಾಡಿ. ಹಾಂ, ಹೌದಾ? ನನಗೆ ಗೊತ್ತಿರಲಿಲ್ಲ ಅವ್ರು ನಮ್ಮ ಕೆಟ್ಟದಕ್ಕೆ ಬೈಯೋದು ಅಂತ ಅಂದ್ಕೊಂಡಿದ್ದೆ ನೋಡು. ಇಷ್ಟು ಇವತ್ತೇ ಗೊತ್ತಾಗಿದ್ದು ನನಗೆ ಅವ್ರು ನಮ್ಮ ಒಳ್ಳೇದಕ್ಕೆ ಹೋಗಿ ಬೈಯೋದು ಅಂತ. ಇಷ್ಟು ತನಕ ಯಾರು ತುಂಬ ಜೋರು ಮಾಡಿದ್ದು ನಿಮಗೆ ಟೀಚರ್? ಜೋರೇ ಮಾಡಲಿಲ್ವಾ? ಅಂತ ಪಾಪ ಏನು ಮಾಡಲಿಲ್ಲ ಸ್ಕೂಲಲ್ಲಿ? ಪೋಖ್ರಿಯೇ ಮಾಡಲಿಲ್ವಾ ನೀನು? ಏನು ಪೋಖ್ರಿ ಮಾಡಿದ್ಯಾ? ಜೋರು ಬೈದು ನಿಧಾನದಲ್ಲಿ ಬೈದ್ರಾ? ನಂದಿನಿ ನೀನದು ಮಾಡಿದ್ದು ತಪ್ಪಾಯಿತು ಅಂತ ಇಲ್ವಾ? ಮತ್ತು ಜೋರು ಅಂದರೆ ಕಣ್ಣೆಲ್ಲ ಹೀಗೆ ದೊಡ್ಡ ದೊಡ್ಡ ಮಾಡಿ ಏನು ಬೈದಿಲ್ಲ? ಹಾಗೆ ಇಲ್ಲ. ಇರಲಿ ಬಿಡು, ನಿಮ್ಮ ಟೀಚರ್ನವರೆಲ್ಲ ಪಾಪದವ್ರೆ ಆಯಿತಾ? ಮನೇಲಿ ಯಾರು ಜೋರು ಮಾಡೋದು? ಅಮ್ಮವ ಅಪ್ಪವ? ಅಪ್ಪವ. ಏನು ತುಂಬ ಬೈಯೋದಪ್ಪ? ಏನಾದರೂ ಹಠ ಮಾಡಿದರೆ. ಏನಕ್ಕಂತ ಹಠ ಮಾಡ್ತೀನಿ ನೀನೀಗ? ಏನಾದರೂ ತಿಂಡಿ. ಓ, ಈಗ ನೀನು ತಿಂಡಿಗೋಸ್ಕರ ಹಠ ಮಾಡೋದು? ಯಾಕೆ ಮನೇಲಿ ಅಮ್ಮ ಅಡುಗೆ ಮಾಡೋದು ಒಳ್ಳೆ ಆಗೋದಿಲ್ಲ? ಮಾಡ್ತಾರೆ, ಅದು ಅದು ಹೋಟೆಲ್ ಫುಡ್ ಅಷ್ಟು ಒಳ್ಳೆ ಆಗೋದಿಲ್ಲಲ್ಲ ಅಮ್ಮ ಅಡುಗೆ ಮಾಡೋದು? ಅಲ್ಲ, ಅಮ್ಮಳೆ ಮಾಡ್ತಾರೆ, ಆದರೆ ಸ್ವಲ್ಪ ಒಮ್ಮೊಮ್ಮೆ ಟೇಸ್ಟ್ ಇರೋದಿಲ್ಲ. ಅಪ್ಪನೊಟ್ಟಿಗೆ ಸ್ವಲ್ಪ ಖುಷಿ ಆಯ್ತು. ಓ, ಅಪ್ಪನ ಜೊತೆ ಹಠ ಮಾಡಲಿಕ್ಕೆ ನಿಮಗೆ ಖುಷಿ? ಓಕೆ. ಯಾವ ಹೋಟೆಲಲ್ಲಿ ಫುಡ್ ನಿಮಗೆ ತುಂಬ ಇಷ್ಟ? ಯಾವುದು ನಡೀತದೆ, ಹೋಟೆಲ್ ಫುಡ್ ಆದರೆ ಆಯ್ತಲ್ಲ. ಯಾವುದು ನಿಮ್ಮದು ಫೇವ್ರೇಟ್ ಫುಡ್? ಮಸಾಲೆ ದೋಸೆ. ಮಸಾಲೆ ದೋಸೆ ಎಷ್ಟು ತಿಂತೀವಿ ಒಂದು ಸಲಕ್ಕೆ ಮಸಾಲೆ ದೋಸೆ? ಎಷ್ಟು ಬೇಕು? ಹಾಂ, ಈಗ ಸರಿ 5 ಮಸಾಲೆ ದೋಸೆ ಕೊಟ್ಟರೆ 5 ಸಹ ಒಮ್ಮೆ ತಿಂತೀಯಾ? ಹೌದಾ? ಹಾಗಿದ್ರೆ ನಿಮಗೆ ಯಾವುದಾದ್ರೂ ಕಾಂಪಿಟೇಷನ್ಗೆ ಕಳಿಸ್ಬೋದೇನ? ಈಟಿಂಗ್ ಕಾಂಪಿಟೇಷನ್ಗೆ ಖಾಲಿ ಮಸಾಲೆ ದೋಸೆ ಇಡೋದು, ಅದರಲ್ಲಿ ಫಸ್ಟ್ ಯಾರು ಫಸ್ಟ್? ಹಾಂ, ನಂದಿನಿ ಫಸ್ಟ್. ಎಷ್ಟು ತನಕ ತಿಂದ ಮ್ಯಾಕ್ಸಿಮಮ್ ಮಸಾಲೆ ದೋಸೆ ಎಷ್ಟು? ಅಂದರೆ ಒಟ್ಟಿಗೆ? ಹಾಂ, ಈಗ ನೋಡಿ, ಒಮ್ಮೆ ನೀನೀಗ ಶಾಪಿಗೆ ಇದು ಎಲ್ಲಿ ಹೋಟೆಲ್ಗೆ ಹೋಗಿದ್ಯಾ, ಒಂದು ತಿಂದ್ಯಾ, ಒಂದಕ್ಕಿಂತ ಎಕ್ಸ್ಟ್ರಾ ತಿಂದದ್ದು ಎಲ್ಲಿ ಉಂಟು? 3 ತಿಂದಿದ್ಯಾ ಒಂದೇ ಹೋಟೆಲಲ್ಲಿ? ಒಂದು. ಯಾರು ಅಮ್ಮ ಕೊಡಿಸ್ತಾರ ಜಾಸ್ತಿ ಮಸಾಲೆ ದೋಸೆ? ಅಪ್ಪವೇ? ಅಪ್ಪ. ಅಮ್ಮ ಎಂತ ಕೊಡಿಸೋದಿಲ್ವ? ಕೊಡಿಸ್ತಾರೆ, ಆದರೆ ಮಸಾಲೆ ದೋಸೆ ಅಷ್ಟು ತಿನ್ನಕ್ಕೆ ಬಿಡೋದಿಲ್ಲ. ಯಾಕೆ ಅಂತ? ದಪ್ಪಾಕೆ ಅಂತೆಯಾ? ಅಲ್ಲ, ಮಸಾಲೆ ದೋಸೆ ಮತ್ತೆ ಜಾಸ್ತಿ ಕೇಳ್ತೇನೆ ಅಂತ. ಓ, ಹಾಗೆ ಖರ್ಚು ಜಾಸ್ತಿ ಆಗ್ತದಲ್ಲ, ಅದಕ್ಕೋಸ್ಕರ. ಅಮ್ಮ ಏನು ಒಳ್ಳೆ ಫುಡ್ ಮಾಡೋದು ಮನೆಯಲ್ಲಿ? ರೈಸಾ? ಅಲ್ಲ, ಅದು ಅದೊಂದು ಅದೇ, ಅದು ಯಾವುದು ನನಗೆ ಗೊತ್ತಿಲ್ಲಲ್ಲ, ನಾನು ನಿಮ್ಮ ಮನೆಗೆ ಬರಲಿಲ್ಲ. ಕೀರ್ ಪಾಯಸ ಮಾಡಿ. ಓಕೆ, ಪಾಯಸ ಅಂದರೆ ಅಪರೂಪಕ್ಕೆ ಮಾಡೋದಾ? ಅಪರೂಪಕ್ಕೆ ಅಲ್ಲ, ಡೈಲಿ ಮಾಡ್ತೀರಾ ಪಾಯಸ? ಅಂದರೆ ತಿಂಗಳಿಗೆ ಒಂದ್ಸಲ ಇಷ್ಟ ಅಂತೇಳಿ. ಓ, ನಿಂಗೆ ಇಷ್ಟ ಅಂತೇಳಿ ತಿಂಗಳಿಗೆ ಒಂದ್ಸಲ ಮಾಡೋದು. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಡೈಲಿ ಮಾಡ್ತಿದ್ರೇನ ಅಲ್ವಾ? ಒಮ್ಮೆ ಹೇಳಿ ನೋಡಂತ, ನನಗೆ ಪಾಯಸ ಇಷ್ಟ ಇಲ್ಲ ಅಂತ, ಆಗ ಡೈಲಿ ಮಾಡಿ ಕೊಡ್ತಾರೆ, ಆಗ ನಿಮಗೆ ಫೇವ್ರೇಟ್ ಆಗಬೇಕು, ಆ ಥರ ಆಗ್ತದೆ. ಸರಿ, ಮನೇಲಿ ಎಷ್ಟು ಜನ ಇದ್ರು? ನಾನು, ಅಪ್ಪ, ಅಮ್ಮ, ಅಣ್ಣ, ಇನ್ನೊಂದು ಅಣ್ಣ, ಅಜ್ಜಿ. ಇನ್ನೊಂದು ಅಣ್ಣ? ದೊಡ್ಡ ಅಣ್ಣ ಇದ್ದಾರೆ. ನೀನು ಚಿಕ್ಕವಳ? ಅಣ್ಣನವರು ಬೈತಾರ? ಸಣ್ಣ ಅಣ್ಣ ಬೈತಾರೆ, ದೊಡ್ಡ ಅಣ್ಣ ಬೈದಿಲ್ವಾ? ಓಕೆ, ಬೈತಾರೆ, ಆದರೆ ಸ್ವಲ್ಪ ಕಣ್ಣು ದೊಡ್ಡ ಮಾಡ್ತಾರೆ ಅಷ್ಟೇ. ಅದು ಬೈಯೋದು ನಿಂಗೆ, ಆಗ ನೀ ಹೆದರಿ ಓಡಿ ಹೋಗ್ತೀಯಾ? ಅವರು ದೊಡ್ಡ ಕಣ್ಣು ಮಾಡಿದ ಕೂಡಲೇ ನಂದಿನಿ ಅಡಗೆ ಕೂತ್ಕೊಂಡು ಆಯ್ತಲ್ಲಿ ಅಮ್ಮನ ಹತ್ರ ಓಡಿ. ಓ, ಅಮ್ಮನದು ಡೀಲ. ಅಮ್ಮವೇ ನಿಮಗೆ ಸಪೋರ್ಟ್ ಮಾಡೋದು ಅಣ್ಣನವ್ರು ಬೈದಾಗ? ಇಲ್ಲಿ ತನಕ ಅಣ್ಣನವ್ರು ಪೋಖ್ರಿ ಮಾಡಿದ್ದಾರೆ ನಿಮಗೆ? ಹೊಡೆದಿದ್ದಾರೆ? ತಮಾಷೆಗೆ ಹೊಡೆಯುವಾಗ ಈಗ ಏನೋ ತಪ್ಪು ಮಾಡಿದರೆ. ಹೋಮ್ವರ್ಕಿಗೆಲ್ಲ ಯಾರು ಹೆಲ್ಪ್ ಮಾಡೋದು? ಹೋಮ್ವರ್ಕ್ ಮ್ಯಾಥ್ಸ್ ಅಣ್ಣನ ಹತ್ರ ಕೇಳ್ತೇನೆ. ಮತ್ತೆ ನಾನು. ಅಣ್ಣ ಏನು ಮಾಡ್ತಾನೆ? ದೊಡ್ಡಣ್ಣ ಜಾಬಿಗೆ ಹೋಗ್ತಾರೆ, ಮತ್ತೆ ಸಣ್ಣಣ್ಣ ENC ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಯಾವ ಕಾಲೇಜು? ಬಂಟಕಲ್. ಬಂಟಕಲ್ಲ? ಹಾಂ. ನೀನೇನಾಗಬೇಕಂತ ಈಗ ದೊಡ್ಡವಳಾದ್ಮೇಲೆ?
ನಾನು ಬ್ಯಾಂಕ್ ಮ್ಯಾನೇಜರ್ ಆಗಬೇಕು. ಬ್ಯಾಂಕ್ ಮ್ಯಾನೇಜರ್, ದುಡ್ಡು ಲೆಕ್ಕ ಮಾಡ್ತಾ ಇರ್ಬೋದಲ್ಲ, ಬೇಕಾದಷ್ಟು ದುಡ್ಡು ತಗೊಂಡೋಗೋದು ಮಸಾಲೆ ದೋಸೆ ತಿನ್ನೋದು ಅಲ್ವಾ, ಒಳ್ಳೆ ಆಗ್ತದಲ್ಲ. ಆಗ ಅಪ್ಪ ನಾನು ಕೇಳಬೇಕಾಗೇ ಇರಲ್ಲ ಅಲ್ವಾ. ಮತ್ತೆ ನಿಂದು ಹಾಬೀಸ್ ಎಲ್ಲ ಏನು? ಆಫೀಸ್ ಬಾತ್ರೂಮಲ್ಲಿ ಸಿಂಗಿಂಗ್ ಮಾಡಿ. ಬಾತ್ರೂಮ್ ಸಿಂಗರ್. ಓಕೆ, ನಂದು ಸಿಂಗಿಂಗ್ ಬೇರೆ ಇಲ್ಲ, ಮಾಡ್ತೇನೆ ಪ್ರೋಗ್ರಾಮ್ಗೆಲ್ಲ. ಆದರೆ ಬಾತ್ರೂಮಲ್ಲಿ ಸಿಂಗಿಂಗ್ ಜಾಸ್ತಿ. ಬಾತ್ರೂಮ್ ಸಿಂಗರ್, ಬೇರೆ ಹಾಬೀಸ್ ಏನಿಲ್ಲ. ಡ್ರಾಯಿಂಗು, ಕ್ರಾಫ್ಟ್ ಮತ್ತೆ ಹೇಳ್ಬೇಕಂತಾನೆ. ಮತ್ತೆ ಇದು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತೇವೆ, ಟಿಕೆಟ್ಸ್, ಬಸ್ ಟಿಕೆಟ್ಸ್ ಎಲ್ಲ ಅದೆಲ್ಲ. ಈಗ ಸೇಮ್ ಅಲ್ಲ, ಬಸ್ ಟಿಕೆಟ್ ಕಲರ್ಸ್ ಎಲ್ಲ ಚೇಂಜ್ ಇಲ್ಲ. ಮುಂಚೆ ಆದರೂ ಕಲರ್ ಇತ್ತು ನಾವು ಚಿಕ್ಕದಿರ್ಬೇಕಿದ್ರೆ. ಈಗ ನಿಮಗೆ ಕಲರ್ ಸಿಗೋದಿಲ್ಲ, ವೈಟ್ ಅಲ್ಲ, ಪ್ರಿಂಟೆಡ್. ಅದನ್ನೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ಯಾ? ಎಷ್ಟಾಗಿದೆ ಇಲ್ಲಿ ನನಗೆ ಕಲೆಕ್ಷನ್? 100 ಆಗಿದೆ. ಎಂತ ಬುಕ್ಸ್ ಒಳಗೆ ಹಾಕಿರ್ತೀಯಾ ಅಲ್ಲ ಪ್ಲಾಸ್ಟಿಕ್? ಪ್ಲಾಸ್ಟಿಕ್ ಒಳಗೆ ಹಾಕಿರ್ತೀವಿ. ಆದರೆ ನೀವು ಬಸ್ಸಲ್ಲಿ ಎಲ್ಲಿ ಹೋಗ್ತೀಯಾ? ಆಗ್ತದಲ್ಲ, ಅಣ್ಣ ಆಚೆ ಈಚೆ ಹೋದಾಗ ಮತ್ತೆ ಅಮ್ಮ ಎಲ್ಲ ಎಲ್ಲಿಗಾದ್ರೂ ಫಂಕ್ಷನ್ ಇದ್ದಾಗ ಎಲ್ಲ ಕೆಲವೊಮ್ಮೆ ಬಸ್ಸಲ್ಲಿ ಹೋಗ್ತೇವೆ. ಅವಾಗ ಯಾವುದೆಲ್ಲ ಫಂಕ್ಷನ್ಗೆ ಹೋಗಿದೆ ನೀನು ಇಲ್ಲಿ ತನಕ ಅಮ್ಮನ ಜೊತೆ? ವೆಡ್ಡಿಂಗ್, ಮೆಹಂದಿ, ಮತ್ತು ರಿಸೆಪ್ಷನ್, ಪ್ರೋಗ್ರಾಮ್ ಎಲ್ಲ ಹೋಗಿದ್ಯಾ? ಜಾಸ್ತಿ ಪ್ರೋಗ್ರಾಮ್ಗೆಲ್ಲ ಕರ್ಕೊಂಡು ಹೋಗೋದು ಯಾರು? ಅಮ್ಮ? ಅಮ್ಮನ ಜೊತೆ ಜಾಸ್ತಿ ಹೋಗೋದು. ಅಣ್ಣನವರೆಲ್ಲ ನಿನ್ನನ್ನು ಇಲ್ಲಿ ಕರ್ಕೊಂಡು ಹೋಗೋದಿಲ್ಲ? ಸಣ್ಣಣ್ಣ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಅಮ್ಮನೊಟ್ಟಿಗೆ ಹೋಗುವಾಗ ದೊಡ್ಡಣ್ಣ ಸಹ ಬರ್ತಾರೆ. ಸಣ್ಣಣ್ಣ ಕಮ್ಮಿ ಬರು. ಹಾಗೆ. ಎಲ್ಲಿ ಹೋಗಿದ್ರ ವೆಕೇಶನಲ್ಲಿ? ಕಟೀಲಿಗೆ, ಮತ್ತೆ ಶೃಂಗೇರಿ ಅಲ್ಲಿಗೆ, ಮತ್ತೆ ಮ್ಯಾಂಗ್ಳೂರಲ್ಲಿ ಉಂಟಲ್ಲ ದೇವಸ್ಥಾನ. ಯಾವುದು? ಮ್ಯಾಂಗ್ಳೂರಲ್ಲಿ ತುಂಬ ದೇವಸ್ಥಾನ ಉಂಟು. ಕದ್ರಿಯಾ? ಕದ್ರಿ ಅಲ್ಲ, ಹೆಸರು ಅಲ್ವಾ, ಹೋದದ್ದು ನೀನು ನನ್ನ ಹತ್ರ ಕೇಳ್ತಿದ್ದಿ ಎಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು ದೇವಸ್ಥಾನ ಉಂಟಲ್ಲ ಅಂತ ಹೇಳ್ಕೊಂಡು. ಗೋಕರ್ಣ ದೇವಸ್ಥಾನ. ಕುದ್ರೋಳಿಯಾ? ಓಕೆ, ಹಾಂ ಸರಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ? ಸರಿ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ದೊಡ್ಡವಳ ಮೇಲೆ ಏನಾಗಬೇಕಂತಿದ್ಯಾ ನೀನು? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್. ಸರಿ, ಬ್ಯಾಂಕ್ ಮ್ಯಾನೇಜರ್ ಆಗಿ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಂತಿದ್ಯಾ? ಅಮ್ಮನಿಗೆ ಫಸ್ಟ್ ಎಂತಾದ್ರು ಬಂಗಾರ ಎಲ್ಲ. ಅಮ್ಮನಿಗೆ ಬಂಗಾರ ಮಾಡಿ ಕೊಡೋದು. ಹಾಂ, ಬೇರೆ? ಅಣ್ಣನಿಗೆ ಕಾರ್. ಕಾರ್ ತಗೊಳ್ಬೇಕು, ಮತ್ತೆ ಹೋಗ್ಬೇಕಲ್ಲ ಬ್ಯಾಂಕಿಗೆ ಡೈಲಿ. ಹಾಂ, ಸರಿ. ಮತ್ತೆ ಅಜ್ಜಿಗೆ ಎಂತ? ಸ್ಕೂಟ್ರಾ? ಅವರಿಗೆ ಮೀನು ಅಂದರೆ ಇಷ್ಟ, ಮೀನು ತಂದು ಕೊಡ್ತೀಯ? ಸರಿ, ಡೈಲಿ ಮೀನು ತಂದು ಕೊಡು ಅಜ್ಜಿಗೆ. ಹಾಂ. ಮತ್ತೆ ಅಪ್ಪನನ್ನ ಮನೆಯಲ್ಲಿ ಕೂರಿಸೋದು. ಹೌದು, ಅವರಿಗೆ ಬೇಕಾದ ತಂದ್ಕೊಡು. ಮತ್ತೆ ಅಮ್ಮನಿಗೆ ಹೇಗೂ ಚಿನ್ನ ಮಾಡಿ ಕೊಟ್ಟಿಯಲ್ಲ, ಅಪ್ಪನಿಗೆ ಏನು ಕೆಲಸ ಇರೋದಿಲ್ಲ ಬಿಡು. ಹಾಂ. ಮತ್ತೆ ಅಣ್ಣನವರಿಗೆ ಏನು ಮಾಡೋದಿಲ್ಲ? ಅಣ್ಣನವ್ರು ಬಿಡು, ಅವ್ರವ್ರೆ ನೋಡ್ಕೊಳ್ತಾರ ಅಲ್ವಾ. ಅಮ್ಮ ಮತ್ತು ಅಪ್ಪ ಅಜ್ಜಿಗೆ ಮಾಡಿಕೊಟ್ರೆ ಆಯಿತು. ಸರಿ, ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ಸ್ ಎಲ್ಲ ಹೋಗಿದ್ಯಾ? ಎಲ್ಲಿಗೆಲ್ಲ ಹೋಗಿದ್ಯಾ? ಕರಾಟೆಯಿಂದ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ. ನೀನು ಕರಾಟೆಗೆ ಹೋಗ್ತಿದ್ಯಾ? ಹಾಂ. ಓಕೆ, ಎಲ್ಲಿ ಕ್ಲಾಸು? UBMC ಮಿಷನ್ ಕಾಂಪೌಂಡ್ ಅಂತ. ಹೇಗೆ ಹೋಗ್ತೀಯ ಕ್ಲಾಸಿಗೆ? ಅಮ್ಮ ಕರ್ಕೊಂಡು ಹೋಗ್ತಾರೆ. ಎಷ್ಟು ಗಂಟೆ ಇರ್ತದೆ ಕ್ಲಾಸು? ಈವ್ನಿಂಗ್ ಟೈಮಲ್ಲಿ ಇರ್ತಾರೆ ಡೈಲಿ? ಹಾಂ, ಡೈಲಿ ಅಲ್ಲ, ಸ್ಯಾಟರ್ಡೆ ಮತ್ತು ಸಂಡೇ. ಕೆಲವೊಮ್ಮೆ ಮಂಡೇ ವೆಡ್ನೆಸ್ಡೇ ಸ್ಪೆಷಲ್ ಕ್ಲಾಸ್ ಏನಾದರೂ ಎಕ್ಸಾಮ್ ಎಲ್ಲ ಇದ್ದರೆ ಮಾಡ್ತಾರೆ. ಹೇಗೆ ನಿಮಗೆ ಕರಾಟೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದದ್ದು? ಅದು ನಾನು ಸಣ್ಣದು ಅಂದರೆ LKG ಇರುವಾಗ ನನ್ನ ಅಣ್ಣ ಕರಾಟೆಗೆ ಹೋಗ್ತಾ ಇದ್ರು, ಅವರೊಟ್ಟಿಗೆ ನಾನು ಸಹ ಹೋಗ್ತಿದ್ದೆ. ಅವಾಗ ಅಮ್ಮ ಹೇಳಿದರು ನೀನು ಸಹ ಹೋಗು ಅಂತ. ಹಾಗೆ ಅವರನ್ನು ನೋಡಿ ನನಗೆ ಇಷ್ಟ ಆಗ್ತಾಯಿತ್ತು ಕರಾಟೆ ಕಲಿಯುವ. ಕರಾಟೆ ಕಲಿಬೇಕಂತ ಅಣ್ಣನೇ ಇನ್ಸ್ಪಿರೇಷನ್. ಎಲ್ಲಿಗೆಲ್ಲಿ ಹೋಗಿದೆ ಕರಾಟೆ ಕಾಂಪಿಟೇಷನ್ಗೋಸ್ಕರ? ಕಾಂಪಿಟೇಷನ್ ಜಾಸ್ತಿ ಹೋಗಲಿಲ್ಲ. ಈಗ ಸ್ಟಾರ್ಟ್ ಅಷ್ಟೇ ನಿಂದು ಕಲಿತಿರೋದು? ಅಲ್ಲ, ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಹಾಂ, ಮತ್ತೆ ಅಷ್ಟು ಕಾಂಪಿಟೇಷನ್ಗೆ ಹೋಗಲಿಲ್ಲ. ಸ್ಕೂಲಿಂದ ಇರ್ತದೆ ಅಲ್ಲ, ಅದಕ್ಕೆ ಮಾತ್ರ. ವಿನ್ ಆಗಿದೆಯಾ? ಹಾಂ, ಕಟ್ಟದಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಸ್ಟೇಟ್ ಲೆವೆಲ್.
ವಿನ್ ಆದಾಗ ಹೇಗಿತ್ತು ನಿನ್ನದು? ಹ್ಯಾಪಿ ಅದು ಅನ್ಎಕ್ಸ್ಪೆಕ್ಟೆಡ್ ಬಂದಾಗ. ಮತ್ತು ವಿನ್ನಿಂಗ್ ಯಾವತ್ತೂ ನಾವು ಎಕ್ಸ್ಪೆಕ್ಟ್ ಮಾಡಿಬೇಕಲ್ವಾ? ಆದರೂ ಸಹ ನನಗೆ ಬಿದ್ದು ಕಾಲೆಲ್ಲ ಗಾಯ ಇತ್ತು, ಮತ್ತು ಶ್ವಾಸ ಇರಲಿಲ್ಲ ಆಗ ವಿನ್ ಆದಿ, ಆಗೊಂದು ತುಂಬ ಖುಷಿ. ಆಯ್ತು. ಸರಿ, ಅಮ್ಮನ ಹತ್ರ ಹೇಗೆ ಹೇಳಿದ್ಯಾ ಬಂದು ಅಮ್ಮನ ಕರಾಟೆಯಲ್ಲಿ ವಿನ್ ಆದೆ ಅಂತ? ಅಲ್ಲ, ಅವರಲ್ಲಿ ಇದ್ರು. ಓ, ಅಮ್ಮ ನಿನ್ನ ಜೊತೆನೇ ಇದ್ರಾ? ಅಲ್ಲಿ ಅದು ಓಪನ್ ಆಗಿರ್ತದೆ. ಎಂತ ಓಪನ್ ಆಗಿರೋದು? ಅಂದರೆ ಫುಲ್ ಅಮ್ಮ ಮುಂದೆನೇ ಇರ್ತಾರೆ. ನಿನ್ನ ಜೊತೆನೇ ಇದ್ರಾ ಅಮ್ಮ? ಇದ್ರು, ಹಾ. ಓಕೆ. ಮನೇಲಿ ಹೇಗೆ ಇತ್ತು? ಸೆಲೆಬ್ರೇಷನ್ ಇತ್ತಾ? ಸೆಲೆಬ್ರೇಷನ್ ಇಲ್ಲ, ಚಾಕ್ಲೇಟ್ ಕೊಡ್ಕೊಂಡು ಬಂದೆ. ಅಮ್ಮ ಚಾಕ್ಲೇಟ್ ಕೊಡಿಸಿದ್ರಾ? ಅಮ್ಮ ಅಲ್ಲ, ಅಪ್ಪ. ಅಪ್ಪವ. ಸರಿ, ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರ್ತದೆ ಮನೇಲಿ? ಬರ್ತದೆ, ಕೇಕ್ ಕಟ್ ಮಾಡ್ತೀವಿ, ಮತ್ತು ಅದೇ ಕೀರ್ ಪಾಯಸ ಮತ್ತು ಚಿಕನ್ ಮಾಡ್ತಾರೆ. ಕೇಕ್ ಕಟ್ಟಿಂಗ್ ಇರ್ತದಾ? ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರಾ? ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತೀನಿ. ಕೊಡ್ತೀಯಾ? ಅಲೋ ಉಂಟಾ? ಈಗ ಅಲೋ ಮಾಡಿದಾರಾ ಚಾಕ್ಲೇಟ್ಸ್ ಎಲ್ಲ ಕೊಡೋದು? ಮಾಡಿದ್ರು ಇಲ್ಲವಾ? ಅದು ನನ್ನ ಬರ್ತಡೇ ಆದಮೇಲೆ ಇನ್ನೊಬ್ರದಿತ್ತು. ಹೌದು, ಬರ್ತಡೇ ಯಾವಾಗ ನಿಮ್ಮದು? ಅಕ್ಟೋಬರಲ್ಲಿ. ಅಕ್ಟೋಬರಲ್ಲಿ ರಜೆ ಇರೋದಿಲ್ಲ ನಿಮಗೆ? ಇರ್ತದೆ. ಡೇಟ್ ಯಾವಾಗ? 21. ಹಾಂ. ಈ ಸಲ ಅಂದರೆ ಮುಂಚೆಲ್ಲ ರಜೆಯಲ್ಲಿ ಬರ್ತಾ ಇತ್ತು ಬರ್ತಡೇ, ಅವಾಗ ಇರ್ತಾ ಇರಲಿಲ್ಲ ಚಾಕ್ಲೇಟ್ ಎಲ್ಲ ಕೊಡಲಿಕ್ಕೆ. ಈ ಸಲ ಅವತ್ತೇ ಓಪನಿಂಗ್ ಇತ್ತು, ರೀಓಪನಿಂಗ್, ಹಾಗೆ ಕೊಡಲಿಕ್ಕೆ ಸಿಕ್ಕಿದೆ, ಅವಕಾಶ ಇತ್ತು. ಸರಿ, ಈಗ ನೀನು ಒಂದು ದೇವರಾದಿ ಅಂತ ಅನ್ಕೊ, ಯಾವ ದೇವರಾಗಲಿಕ್ಕೆ ಇಷ್ಟಪಡ್ತೀಯ? ಮಹಾಲಕ್ಷ್ಮಿಯ? ಯಾಕೆ ಮಹಾಲಕ್ಷ್ಮಿ ದೇವರು ದುಡ್ಡು ಕೊಡ್ತಾರ ಅಂತ ಹೇಳಿ ಆ ದೇವರಾಗುವ ಅಂತವ? ಹಾಗೆ ಅಲ್ಲ, ಮತ್ತೆ ಹೇಗೆ ಇಷ್ಟ? ದೇವರೇ ಇಷ್ಟ, ಮಹಾಲಕ್ಷ್ಮಿ. ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅಂತ ಇದೆಯಾ? ಗಾಡಲ್ಲಿ ಮಹಾಲಕ್ಷ್ಮಿ ಆಗಬೇಕು ಅಂತ ಇದೆಯಾ? ಸರಿ, ಒಟ್ರಾಶಿ ನಿಂದು ದುಡ್ಡು ಮಾಡೋದೇ ಪ್ಲ್ಯಾನ್ ಅಲ್ವಾ? ಸರಿ ಬಿಡು. ಸರಿ, ಈಗ ನೀನು ಏನು ಬೈ ಚಾನ್ಸ್ ಮುಖ್ಯಮಂತ್ರಿ ಆದಿ, ನಮ್ಮದು ರಾಜ್ಯದ ಮುಖ್ಯಮಂತ್ರಿ ಆದಿ, ಸೊ ಏನೆಲ್ಲ ಮಾಡ್ಬೇಕಂತಿದ್ಯಾ? ಇದು ಸ್ಕೂಲಲ್ಲಿ ಅಂದರೆ ಡ್ಯಾನ್ಸ್, ಮ್ಯೂಸಿಕ್, ಕರಾಟೆ ಅದೆಲ್ಲ, ಅಂದರೆ ಈಗ ಕೊರೋನಾದಿಂದ ಇಲ್ಲಲ್ಲ, ಅದು ಬರಲಿ ಅಂತ, ಅದು ಪುನಃ ಸ್ಟಾರ್ಟ್ ಆಗಲಿ ಅಂತ. ಆದರೆ ಈಗ ಹೇಳ್ತಿದ್ದಾರಲ್ಲ ಕೊರೋನಾ ಈಗೇನು ಸ್ಟಾರ್ಟ್ ಆಗಿದೆ ಅಂತ. ನಿಮ್ಮ ಸ್ಕೂಲಲ್ಲಿ ಇಲ್ಲದೇ ಇರ್ಬೋದು, ಆದರೆ ಸಹ ಈಗ ಹೇಳ್ತಿದ್ದಾರಲ್ಲ ಕೊರೋನಾ ಸ್ಟಾರ್ಟ್ ಆಗಿದೆ, ಈಗ ಏನು ಮಾಸ್ಕ್ ಹಾಕಬೇಕು ಹಾಗೆಲ್ಲ ಹೇಳ್ತಿದ್ದಾರೆ. ನೀನು ಅದೆಲ್ಲ ಬೇಡ, ನಿಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಮಾಡಿ, ಕಾಲೇಜ್ ಡೇ ಮಾಡಿ, ಹಾಗೆ ಅಂತ ಹೇಳ್ಬೇಕಂತ ಇದೆಯಾ? ಸರಿ. ಮತ್ತು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ, ಮತ್ತು ಮಕ್ಕಳಿಗೆ ಹೆಲ್ಪ್ ಮಾಡೋದು. ಸರಿ, ಅಂದರೆ ಸರ್ಕಾರಿ ಶಾಲೆಯವರಿಗೆಲ್ಲ ಹೆಲ್ಪ್ ಮಾಡಿ. ಆಯಿತು. ಸರಿ, ಯಾವುದಾದ್ರು ಸಾಂಗ್ ಹೇಳಲಿಕ್ಕೆ ರೆಡಿ ಆಗಿದೆಯಾ? ಹಾಂ, ಸರಿ, ಹೇಳ್ಬೋದು ಈಗ ಸಾಂಗ್? ಸರಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಪ್ರಾಣಮುನೀವನಿ ಗಾನಮಿನೀದನಿ ಪ್ರಾಣಮೇ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮನಿ నాదోపాసన చేసిన వాడను నీ వాడను నేనైతే ధిక్కరింద్రజిత హిమగిరింద్రజిత కందర నీలకందర క్షోత్రలలుగ నీరుద్రవీణ నిన్నిద్ర కానమిది అవతరించర వినితరించరా శంకర
ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ. ಒಳ್ಳೆ ಮಾಡಿ ಹಾಡಿದ್ಯಾ. ಕ್ಲಾಸಿಗೆ ಹೋಗ್ತಿದ್ಯಲ್ವಾ? ಎಷ್ಟು ಕ್ಲಾಸ್ ಎಷ್ಟಾಯಿತು ಇಲ್ಲಿ ತನಕ? ಸಂಗೀತ ಕ್ಲಾಸಿಗೆ ಯಾವತ್ತಿಂದ ಹೋಗ್ತಿದ್ಯಾ? ಫಿಫ್ತ್ ಸ್ಟ್ಯಾಂಡರ್ಡಿಂದ. ಫಿಫ್ತ್ ಸ್ಟ್ಯಾಂಡರ್ಡಿಂದ ಹೋಗ್ತಿದ್ಯಾ? ಸರಿ, ಕಾರ್ಯಕ್ರಮಕ್ಕೆ ಬಂದರೆ ತುಂಬ ಖುಷಿ ಆಯಿತು. ನಿನ್ನ ಜೊತೆ ಮಾತಾಡಿ ಅಂತ ತುಂಬಾ ಖುಷಿ ಆಯಿತು. ಎನಿವೇಸ್, ಆಲ್ ದ ಬೆಸ್ಟ್. ನಿನ್ನ ಆಸೆ ಎಲ್ಲ ಆದಷ್ಟು ಬೇಗ ಈಡೇರಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.